ಕತಾರ್ ಬಿಲ್ಲವಸ್ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದು ಕತಾರ್ ಬಿಲ್ಲವಸ್ ಆಯೋಜಿಸಿದ 2ನೇ ಶಿಬಿರವಾಗಿದ್ದು 100ಕ್ಕೂ ಅಧಿಕ ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು. ಕತಾರ್ ಬಿಲ್ಲವಸ್ ಸಾಮಾಜಿಕ ಕಳಕಳಿಯ ಸಂಘಟನೆಯಾಗಿದ್ದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದೀಗ 2ನೇ ಬಾರಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಮಂದಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 48 ಯೂನಿಟ್ ಅಷ್ಟು ರಕ್ತ ಸಂಗ್ರಹಿಸಿದ್ದಾರೆ. ಈ ಸಂದರ್ಭ ಐಸಿಸಿ ಅಧ್ಯಕ್ಷರಾದ ಮಣಿಕಾಂತನ್, ಐಸಿಬಿಎಫ್ ಅಧ್ಯಕ್ಷರಾದ ಬಾಬು ರಾಜನ್, ಐಬಿಬಿಎಸ್ ಪ್ರಧಾನ ಕಾರ್ಯದರ್ಶಿ ಹಬೀಬನ್ ನಬಿ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ವೆಂಕಟರಾವ್, ಉಪಾಧ್ಯಕ್ಷರಾದ ಮೋಡುಂಬಾಯ್ ರವಿಶೆಟ್ಟಿ, ತುಳುಕೂಟ ಮಾಜಿ ಅಧ್ಯಕ್ಷರಾದ ಅಸ್ಮತ್ ಆಲಿ, ಎಸ್ಕೆಎಂಡಬ್ಲ್ಯೂಎಯ ಅಧ್ಯಕ್ಷರಾದ ಅಬ್ದುಲ್ ಮಜೀದ್, ಎಂಸಿಸಿ ಅಧ್ಯಕ್ಷರಾದ ಸುನಿಲ್ ಡಿಸಿಲ್ವಾ, ಎಂಸಿಎ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ನೊರಿನಾ, ಐಸಿಬಿಎಫ್ ಉಪಾಧ್ಯಕ್ಷರಾದ ಮಹೇಶ್ ಗೌಡ, ಐಸಿಬಿಎಫ್ ಜೊತೆ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಸೇರಿದಂತೆ ಅನೇಕ ಮಂದಿ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ಇದೇ ವೇಳೆ ಹಮದ್ ಆಸ್ಪತ್ರೆಯ ಡಾಕ್ಟರ್ ಕಿಣಿ, ಕತಾರ್ನ ಬಿಲ್ಲವಸ್ ಅಧ್ಯಕ್ಷ ರಘುನಾಥ್ ಅಂಚನ್, ಸಂಸ್ಥಾಪಕರಾದ ದಿವಾಕರ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಪೂಜಾರಿ ಉಪಸ್ಥಿತರಿದ್ದರು. ನಿತೇಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್ 24/7 ಕತಾರ್.